ಅವಶ್ಯಕತೆ ಬಂದಾಗ ತಮ್ಮಲ್ಲೇ ಸಂಶೋಧನೆಗಳನ್ನು ಮಾಡಿ ಸಮಸ್ಯೆ ಬಗೆಹರಿಸುವವರು ಅಂದ್ರೆ ಅದು ಕೃಷಿಕರು. ಇದೇ ರೀತಿ ಹಲವು ಸಮಸ್ಯೆಗಳನ್ನು ಹೊಂದಿದ್ದ ಕಾಸರಗೋಡು ಜಿಲ್ಲೆಯ ಪೆರಡಾಲದ ಕೃಷಿಕರೊಬ್ಬರು ತಮ್ಮ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಈ ಸಂಶೋಧನೆಯಿಂದಾಗಿ ಇದೀಗ ಕೃಷಿ ತೋಟಗಳಿಗೆ ಗೊಬ್ಬರ ಸಾಗಿಸುವುದು, ಕೃಷಿ ಉತ್ಪನ್ನಗಳನ್ನು ಸಾಗಿಸುವಂತಹ ದೊಡ್ಡ ಜವಾಬ್ದಾರಿಯನ್ನ ಈ ಕೃಷಿಕ ಹಗುರ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ಪೆರಡಾಲ ಎನ್ನುವ ಗ್ರಾಮ ಗುಡ್ಡತಟ್ಟು ಪ್ರದೇಶಗಳಿಂದ ಕೂಡಿದ ಸ್ಥಳವಾಗಿದೆ. ಹೆಚ್ಚಿನ ಕೃಷಿ ಭೂಮಿಯು ಇಲ್ಲಿ ಇಳಿಜಾರು ಪ್ರದೇಶದಲ್ಲಿದೆ. ಪೆರಡಾಲ ವರದಾ ನದಿಯ ಸುತ್ತಮುತ್ತ ಸಂಪೂರ್ಣ ಅಡಿಕೆ ಹಾಗೂ ತೆಂಗಿನ ಕೃಷಿ ಇದೆ. ಅಲ್ಲಿಂದ ಕೃಷಿಕರು ತಮ್ಮ ಉತ್ಪನ್ನಗಳನ್ನ ಮನೆಗೆ ಸಾಗಿಸಲು ಇಂದಿಗೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇಳಿಜಾರು ಪ್ರದೇಶಗಳಿಂದ ಅಡಿಕೆ ಹಾಗೂ ತೆಂಗಿನಕಾಯಿ ಸಾಗಾಟ ಬಹುದೊಡ್ಡ ಸಮಸ್ಯೆಯಾಗಿದೆ. ಇಂದಿನ ಕಾಲದಲ್ಲಿ ಕೂಲಿಯಾಳುಗಳ ಕೊರತೆ, ವೆಚ್ಚವನ್ನ ಸರಿದೂಗಿಸಲು ಕೂಡ ಕೃಷಿಕರು ಕಷ್ಟಪಡುವಂತಾಗಿದೆ. ಇಂತಹುದೇ ಸಮಸ್ಯೆಯ ಸುಳಿಯಲ್ಲಿದ್ದ ಪೆರಡಾಲದ ಮಿಂಚಿನಡ್ಕದಲ್ಲಿ ಪರಂಪರಾಗತವಾಗಿ ಕೃಷಿಯನ್ನೇ ನೆಚ್ಚಿಕೊಂಡ ಕುಟುಂಬದಿಂದ ಬಂದ ಭೀಮೇಶ್ ಅವರು ತಮ್ಮ ಪ್ರಯತ್ನದ ಮೂಲಕ ಹೊಳೆಯ ಎರಡೂ ಬದಿಗೆ ಸಾಗಲು ರೋಪ್ವೇ ಟ್ರಾಲಿಯೊಂದನ್ನ ನಿರ್ಮಿಸಿದ್ದಾರೆ. ಭೀಮೇಶ್ ತಂದೆ ಹಿರಿಯ ಕೃಷಿಕ ಮಿಂಚಿನಡ್ಕ ಕೃಷ್ಣ ಭಟ್ಟರಿಗೆ ಹೊಳೆಯ ಎರಡೂ ಬದಿಯಲ್ಲಿ ಕೃಷಿ ಭೂಮಿ ಇದೆ. ಪ್ರತಿ ವರ್ಷ ಹೊಳೆಗೆ ಅಡ್ಡವಾಗಿ ಅಡಿಕೆ ಮರದ ಕಾಲು ಸೇತುವೆಯನ್ನ ನಿರ್ಮಿಸುತ್ತಿದ್ರು. ಹೊಳೆಯ ಎರಡೂ ಬದಿಯ ಜನರು ಇದೇ ಸೇತುವೆಯ ಸಹಾಯದಿಂದ ಸಾಗುತ್ತಿದ್ರು. ಒಂದೆಡೆ ಉದಯಗಿರಿ ಶಾಲೆ, ಇನ್ನೊಂದು ಬದಿಯಲ್ಲಿ ನೀರ್ಚಾಲು ಹಾಗೂ ಕುಂಟಿಕಾನ ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸಲು ಮತ್ತು ತಮ್ಮ ಅವಶ್ಯಕತೆಗಳಿಗೆ ಸಾಗಲು ಸಾರ್ವಜನಿಕರು ಕೂಡ ಇದೇ ದಾರಿಯನ್ನು ಬಳಸಬೇಕಾಗಿದೆ. ಮಳೆಗಾಲದಲ್ಲಂತೂ ಸಂಕವಿಲ್ಲದಿದ್ದರೆ ಅತ್ತಿಂದಿತ್ತ ಸಾಗುವುದೇ ಊರಿನ ಜನರಿಗೆ ಬಹುದೊಡ್ಡ ತೊಂದರೆ. ಈ ಅಡಕೆ ಮರದ ಸೇತುವೆ ಎರಡೂ ಪ್ರದೇಶದ ಜನರಿಗೆ ಬಹಳಷ್ಟು ನೆರವಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಊರಿನ ಜನರು ಅಲ್ಲೊಂದು ಶಾಶ್ವತ ಸೇತುವೆ ನಿರ್ಮಾಣಕ್ಕಾಗಿ ಕೇರಳ ಸರ್ಕಾರಕ್ಕೆ ಅದೆಷ್ಟೋ ಬಾರಿ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಆದರೆ ಅದು ಪ್ರಯೋಜನವಾಗಿಲ್ಲ. ಸೇತುವೆ ನಿರ್ಮಾಣ ದುಬಾರಿಯಾದ ಹಿನ್ನೆಲೆಯಲ್ಲಿ ಕೃಷ್ಣ ಭಟ್ಟರು ಕೂಡ ಇದರಿಂದ ಹಿಂದೆ ಸರಿದಿದ್ರು. ಹೊಳೆಯ ಎರಡೂ ಬದಿಯ ತೋಟಕ್ಕೆ ಹೋಗಿ ಬರಲು ಏನ್ ಮಾಡಬಹುದು ಎಂಬ ಚಿಂತೆ ಕೃಷ್ಣ ಭಟ್ ಅವರ ಮಗ ಭೀಮೇಶ್ಗೆ ಕಾಡುತ್ತಿತ್ತು. ಕ್ಯಾಂಪ್ಕೋ ಸಂಸ್ಥೆಯ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆದ ಕೃಷಿ ಮೇಳಕ್ಕೆ ತೆರಳಿದ ಭೀಮೇಶ್ಗೆ ರೋಪ್ವೇ ನಿರ್ಮಾಣ ಮಾಡಿದ್ರೆ ಹೇಗೆ ಎಂಬ ಆಲೋಚನೆ ಹೊಳೆಯಿತು. ಕೊನೆಗೂ ಅವರು ಇದಕ್ಕಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನ ಉಪನ್ಯಾಸಕ ಸುನಿಲ್ ಬಿ ಲಕ್ಕುಂಡಿ ಅವರ ಜೊತೆ ಮಾತನಾಡಿ ಅವರ ಸಲಹೆಯೊಂದಿಗೆ ರೋಪ್ವೇ ನಿರ್ಮಾಣಕ್ಕೆ ತೊಡಗಿದ್ರು. ಮಂಗಳೂರು ಬಂದರಿನಲ್ಲಿ ಹಡಗಿನ ಉಪಯೋಗಕ್ಕಿರುವ ತುಕ್ಕು ಹಿಡಿಯದಂತಹ ಕಬ್ಬಿಣದ ಕಂಬಗಳು, ರೋಪ್ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳನ್ನ ತರಿಸಿಕೊಂಡ್ರು. ರೋಪ್ವೇಯಲ್ಲಿ ಸಂಚರಿಸಲು ಅನುವಾಗುವ ಮರದ ತೊಟ್ಟಿನ ರೂಪದ ಟ್ರಾಲಿಯನ್ನ ಕೂಡ ಇವರು ಸಿದ್ಧಪಡಿಸಿದ್ರು. ಈ ಮೂಲಕ ಆರಾಮವಾಗಿ ಸುಮಾರು 250 ಕೆಜಿಯಷ್ಟು ವಸ್ತುಗಳನ್ನ ಸಾಗಾಟ ಮಾಡಲಾಗುವ ವ್ಯವಸ್ಥೆಯನ್ನ ಇದೀಗ ನಿರ್ಮಿಸಿದ್ದಾರೆ. ನೋಡಿ, ನಮಗಿಲ್ಲಿ ಅಡಿಕೆ ಮರದ ಸಂಘ ಹಾಕ್ತಿದ್ದವು. ಸುಮಾರು ವರ್ಷ ನನ್ನ ತಂದೆಯವರೇ ಹಾಕ್ತಾ ಇದ್ರು. ಇತ್ತೀಚೆಗೆ ನಮಗೆ ಅಡಿಕೆ ಮರದ ಕಂಬ ಸಿಗ್ತಾ ಇಲ್ಲ ಮಧ್ಯದಲ್ಲಿ. ಅದಕ್ಕೆ ಎಲ್ಲ ಕಡೆ ರಬ್ಬರ್ ತೋಟ ಆಗಿ ಇಲ್ಲಿ ಅಡಿಕೆ ಮರ ಇದು ಮಧ್ಯಕ್ಕೆ ಹಾಕುವ ಕಂಬ ಇಲ್ಲ. ಅಡಿಕೆ ಮರದ ಸಂಘ ಹಾಕಬೇಕಿದ್ರೆ ಅದಕ್ಕೋಸ್ಕರ ಕಂಬಕ್ಕೆ ಏನು ಮಾಡೋದು, ಕಾಂಕ್ರೀಟ್ ಕಂಬ ಪಿಲ್ಲರ್ ಹಾಕ್ಬೇಕಷ್ಟೇ. ಪಿಲ್ಲರಿಗೆ ಸುಮಾರು ಕಾಸ್ಟ್ ಆಗುತ್ತೆ. ಅದೇ ಇದರಲ್ಲಿ ಇದು ಮಾಡಿದ್ರೇನು ಅಂತ ನನಗೊಂದು ಪ್ಲ್ಯಾನ್ ಬಂತು.
ಇದೆಲ್ಲ ಲಾಭ ಅಂದರೆ ನೋಡಿ, ವರ್ಷಕ್ಕೆ ನನಗೆ 10,000 ಖರ್ಚಾಗ್ತಿತ್ತು ಅಡಿಕೆ ಮರ ಸಂಘ ಹಾಕ್ಲಿಕ್ಕೆ. ಅದ್ರ ಕೂಲಿ ಆಳುಗಳು ಕೊರತೆ, ಅಡಿಕೆ ಮರ ಇಳಿಯೋರು ಬರ್ತಾ ಇಲ್ಲ. ನಮಗೆ ಸಾಧಾರಣ ಇಲ್ಲಿಂದ ಅಲ್ಲಿಗೆ ಸಾಧಾರಣ ಒಂದು 80-85 ಫೀಟ್ ಆಗ್ತದೆ ಅಗಲ, 25 ಮೀಟರ್ ಅಗಲ. ಈ 80 ಫೀಟಿಗೆ 2 ಅಡಿಕೆ ಮರ ಫುಲ್ ಬೇಕಾಗ್ತದೆ, ಫುಲ್ ಅಡಿಕೆ ಮರ ತಲೆಗೆ. ಈ ಅಡಿಕೆ ಮರ ಎಳಿಬೇಕಿದ್ರೆ ಒಂದು 6 ಜನ ಒಟ್ಟಿಗೆ ಬೇಕು, ಅದು ಎತ್ತುವರಿಲ್ಲ ಯಾರು ಸಹ ಭಾರ ಹಾಕಿ. ಅದಕ್ಕಿಂತ ಅದಿಗೆ ಸಮಸ್ಯೆ ಆಗ್ತಿತ್ತು ನನಗೆ. ಅದರಿಂದಾಗಿ ಈಗ ನನಗೊಂದು 6 ವರ್ಷ ಇದು ಬಂದರೆ ನನ್ನ ಅಸಲಾಯಿತು, ಮತ್ತೆ ಇರೋದು ನನಗೆ ಲಾಭನೇ. ಇಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಈ ಟ್ರಾಲಿಯಲ್ಲಿ ಕುಳಿತು ಸಾಗಬಹುದು. ಸುಮಾರು 60,000 ರೂಪಾಯಿ ವೆಚ್ಚದಲ್ಲಿ ಈ ರೋಪ್ವೇ ನಿರ್ಮಾಣವಾಗಿದ್ದು, ತೊಟ್ಟಿಲಿಗೆ ನೈಲಾನ್ ಬಳ್ಳಿಯನ್ನ ಕಟ್ಟಿ ರಾಟೆಯ ಮೂಲಕ ಕುಳಿತಲಿಂದಲೇ ಎರಡೂ ಬದಿಗೆ ಸಾಗಬಹುದಾದಂತಹ ವ್ಯವಸ್ಥೆಯನ್ನ ಅಳವಡಿಸಿದ್ದಾರೆ. ಅಡಿಕೆ ಕೊಯ್ಲು ನಡೆಸಿ ತೋಟದಲ್ಲೇ ಅಡಿಕೆಯನ್ನ ಗೊನೆಯಿಂದ ಬೇರ್ಪಡಿಸಿ ಗೋಣಿ ಚೀಲಗಳಲ್ಲಿ ತುಂಬಿಸಿ ರೋಪ್ವೇ ಮೂಲಕ ಭೀಮೇಶರು ಸಾಗಿಸುತ್ತಿದ್ದಾರೆ. ತೋಟಕ್ಕೆ ಗೊಬ್ಬರ ಸಾಗಾಟಕ್ಕೂ ಕೂಡ ಇದನ್ನೇ ಬಳಸುತ್ತಿದ್ದಾರೆ. ಯಾವುದೇ ಕೃಷಿ ಉತ್ಪನ್ನವನ್ನ ತೊಟ್ಟಿಲಿನಲ್ಲಿ ಇಟ್ಟು ಹಗ್ಗವನ್ನು ಎಳೆಯುವುದು ಅಥವಾ ಅಳವಡಿಸಲಾದ ಚಕ್ರವನ್ನ ತಿರುಗಿಸಿದ್ರೆ ಅಲ್ಲಿಂದ ಮುಂದಕ್ಕೆ ಸರಾಗವಾಗಿ ಟ್ರಾಲಿಯೇ ಓಡಾಡುತ್ತೆ. ಆದ್ರೆ ಹೊಳೆಯಲ್ಲಿ ನೀರು ಜಾಸ್ತಿ ಬಂದಲ್ಲಿ ಒಂದೇ ಮಳೆಗೆ ಸೇತುವೆ ಕೊಚ್ಚಿ ಹೋಗುತ್ತದೆ. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಈ ಹೊಳೆಗೆ ಅಲ್ಲಲ್ಲಿ ಕಟ್ಟೆಗಳನ್ನ ಕಟ್ಟುವ ಕಾರಣ ಬೇಸಿಗೆಯಲ್ಲೂ ಆಳೆತ್ತರದಲ್ಲಿ ನೀರು ಸಂಗ್ರಹವಾಗುವುದರಿಂದ ತೋಟದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಕಷ್ಟ ಸಾಧ್ಯವಾಗುತ್ತಿತ್ತು. ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಕೈಯಲ್ಲಿ ಹಿಡಿದು ಎಳಿಬೇಕಲ್ಲ, ಸ್ವಲ್ಪ ಲೋಡ್ ಇಲ್ಲದಿದ್ರೆ ಹೋಗ್ಬೋದು, ದಾಟ್ಲಿಕ್ಕೆ ಆಗ್ತದೆ. 40-50 ವರ್ಷ ಆಯ್ತು ನಾನು ಇಲ್ಲಿ ಸಂಕ ಹಾಕುವುದು, ಯಾರು ಕೂಡುವುದಿಲ್ಲ, ಯಾರು ಸಹಾಯ ಇಲ್ಲ. ಈಗ ಏನಾಗ್ತದೆ ಅಂತ ಹೇಳಿದರೆ, ಈ ಹಳ್ಳದಿಂದ ಮೇಲೆ ಎತ್ತರ ಒಂದು 5 ಮೀಟರ್ ಎತ್ತರ ದೊಡ್ಡ ಕಂಬ ಬೇಕು, 4 ಅಡಿಕೆ ಮರ ಉಂಟು, ಕಂಬ ಇಲ್ಲ. ಕಂಬ ಅಂತಾರೆ ಒಳ್ಳೆ ಗಟ್ಟಿಯ ತಿರುಳಿರುವ ಮರ ಮೋಪಿಂದ ಆಗಬೇಕು. ಅದನ್ನು ತರಲಿಕ್ಕೂ ತುಂಬ ಖರ್ಚುಂಟು. ಕೆಲಸ ಕೂಲಿ 10,000 ಆಗ್ತದೆ ನಮ್ಮ ಸಾಮಾನಿಗೆ. ಯಾರು ಮಾಡೋರಿಲ್ಲ. ಕಳೆದ ವರ್ಷದಿಂದ ನಿತ್ಯ ಹೋಯ್ತು, ನನಗಾಗೋದಿಲ್ಲ. ಮತ್ತು ಈ ಒಂದು ವ್ಯವಸ್ಥೆ ಹೀಗೆ ಮಾಡಿ ನೋಡುವಂತ ಮಾಡಿದ್ದು. ತುಂಬ ಹಳ್ಳದಲ್ಲಿ ನೀರಿದ್ದರೆ ಅಡಿಕೆ ಮರ ಹಾಕುವ ಕಂಬವೇ ನಿಲ್ಲುವುದಿಲ್ಲ. ಕಂಬ ಇದರಿಂದ ತುಂಬ ಕಸ ಎಲ್ಲ ಮರ ಎಲ್ಲ ಬರ್ತದೆ, ಕಂಬ ಮುರಿದು ಹೋಗ್ತದೆ. ತುಂಬ ಮಳೆಕಾಲ ಜೂನ್ ಜುಲೈಯಲ್ಲಿ ಒಂದು 4 ದಿವಸ ಮುರಿದು ಹೋದರೆ ಸಂಕ ದಾಟಲಿಕ್ಕೆ ಆಗೋದಿಲ್ಲ. ಗ್ರಾಮಸ್ಥರು ಹೊಳೆಯ ಇನ್ನೊಂದು ಕಡೆಗೆ ತೆರಳಲು ವ್ಯಯಿಸಬೇಕಾದ ಸಮಯ ಹಾಗೂ ಖರ್ಚನ್ನು ಕೂಡ ಈ ರೋಪ್ವೇ ಉಳಿಸಿದೆ. ನಮ್ಮ ಕುಡ್ಲ ನ್ಯೂಸ್